సొల్మిలు నమ్మకుడ్ల తుడు వార్తలు యాన డాక్టర్ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಗಳು. ಕರಾವಳಿಗೆ ಬೇತನೆ ಪೊಯ್ಯ ನೀತಿ ಜಾರಿ ಮಲ್ಪುಡು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತೆಡು ಮುಖ್ಯಮಂತ್ರಿಗಳಿಗೆ ಭಿನ್ನೋಯ್ತನ್ನ ಕರಾವಳಿ ಶಾಸಕರನ ಕೂಟ. ಕುಡ್ಲ ಮಹಾನಗರ ಪಾಲಿಕೆದ ಸ್ಥಿರಾಸ್ತಿನ ಅಡವುದಿದ್ದು ಪಚ್ಚನಾಡಿ ಮಂದಾರ ಸಂತ್ರಸ್ತರಿಗೂ ಪರಿಹಾರ ಒದಗಾಯರೆ ರಾಜ್ಯ ಸರ್ಕಾರಗೂ ಹೈಕೋರ್ಟ್ ನಿರ್ದೇಶನ. ಕುಡ್ಲಡು ಆರೋಗ್ಯಕರ ಮಂಗಳೂರು 5 ಕಿಲೋಮೀಟರ್ ಮ್ಯಾರಥಾನ್ ಉದ್ದೀಪನ. ದೇಶದ ಎನ್ಮ ಬೀಚ್ಲೆಡು ಒಂಜಿ ಪಡ್ರೆದ್ರದ ಬೀಚ್ ಅಂತಾರಾಷ್ಟ್ರೀಯ ಸಂಸ್ಥೆಯದ್ದು ಬ್ಲೂ ಫ್ಲಾಗ್ ಮಾನಾದಿಗೆ ಹೊಡಿಪು ತಿರ್ಗಾಟ ಉದ್ಯಮಗೂ ಒಂಜಿ ಮಲ್ಲ ಕೊಡುಗೆ. ವಾರ್ತೆದ ವಿವರ. ಕರಾವಳಿಗೆ ಬೇತನೆ ಪೊಯ್ಯ ನೀತಿ ಜಾರಿ ಮಲ್ಪಡುಂದು ಸರ್ಕಾರಗೂ ಜನಪ್ರತಿನಿಧಿಲೇನ ಕೂಟ ಒತ್ತಾಯ ಮಲ್ತದ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರ್ಲೇನ ದುಂಬಾಳ್ತೆಡು ಶಾಸಕರನ ಕೂಟ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನು ಭೇಟಿ ಮಲ್ತದು ಭಿನ್ನೈತೊಂಡಿರ. ಕರಾವಳಿಗೆ ಬೇತನೆ ಪೊಯ್ಯ ನೀತಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತೆಡು ಕರಾವಳಿದ ಶಾಸಕರು ಮಾತಾ ಒಟ್ಟಾದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರಿಗೂ ಭಿನ್ನೈತೊಂಡಿರ. ಕರಾವಳಿದ 3 ಜಿಲ್ಲೆಲೆಗೂ ಬೇತನೆ ಪೊಯ್ಯ ನೀತಿ ಜಾರಿ ಮಲ್ಪಡು ಪೊಯ್ಯೆ ಗಣಿಗಾರಿಕೆ ನಿಯಮಲೇನು ತಿದ್ದುಡುಂದು ಮುಖ್ಯಮಂತ್ರಿ ಒತ್ತಾಯ ಮಲ್ತಿರ. ಕರಾವಳಿದ 3 ಜಿಲ್ಲೆಲೆನ ಸುದೆಟ್ಟು ಮುರ್ಕುದು ಪೊಯ್ಯದೆಪ್ಪುನ ಕ್ರಮ ಬಾರಿ ದುಂಬುಡ್ದೆ ಉಂಡು ಅವೇನು ದುಂಬರಿಪುಡು. ಕರಾವಳಿಡು ಸಂಪ್ರದಾಯದ ರೀತಿಡು ಪೊಯ್ಯದೆಪ್ಪುಂಡು ಇಡೆಗೂ ಬೇತೆ ಜಿಲ್ಲೆಲೆನ ನಿಯಮಲು ಪತ್ತುಜಿ ಸುದೆಟ್ಟು ಪೊಯ್ಯ ನಿಷೇಧ ಮಲ್ತಿನೇನು ಪಿರದೆಪ್ಪುಡುಂದು ಮುಖ್ಯಮಂತ್ರಿಲೆಗೂ ತೆರಿಪಾದ ಅಂದು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ತೆರಿಪಾದಿರ. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಶಾಸಕರಾಯನ ಅಂಗಾರ, ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಸಂಜೀವ ಮಟ್ಟಂದೂರು, ಡಾಕ್ಟರ್ ವೈ ಭರತ್ ಶೆಟ್ಟಿ ಮುಖ್ಯಮಂತ್ರಿಯನ್ನು ಭೇಟಿ ಮಲ್ತಿನ ಕೂಟೊಡಿತೀರ. ಪಚ್ಚನಾಡಿ ಮಂದಾರ ಸಂತ್ರಸ್ತರಿಗೂ ಪರಿಹಾರ ಪಣವು ನನಲ ತಿಕ್ದಜೆ ಅಂಚದು ಮಹಾನಗರ ಪಾಲಿಕೆದ ಸಿರಾಸ್ತಿನ ಅಡವುದಿದು ಪಣ ಒಟ್ಟು ಮಲ್ಪಲೆಂದು ರಾಜ್ಯ ಸರ್ಕಾರಗೂ ಹೈಕೋರ್ಟ್ ನಿರ್ದೇಶನ ಕೊಡ್ತಡು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತು ಪಚ್ಚನಾಡಿದ ಮಂದಾರ ಪ್ರದೇಶಡು ಘನತ್ಯಾಜ್ಯ ಡಂಪಿಂಗ್ ಯಾರ್ಡ್ ಹಿಡಿದು ತ್ಯಾಜ್ಯ ಜತದ ಉಂಡಾಯಿನ ಅವಘಡಡು ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಕೊರಿಯರೆಗಾದ ಅಗತ್ಯ ಕಾಸು ಒಟ್ಟು ಮಲ್ಪರೆ ಮಹಾನಗರ ಪಾಲಿಕೆದ ಸ್ಥಿರಾಸ್ತಿನ ಅಡವುದಿಯರೆ ಬುಕ್ಕ ಬ್ಯಾಂಕರ್ದ ಸಾಲದ ತುನರೆ ಪಾಲಿಕೆಗೆ ಒಪ್ಪಿಗೆ ಕೊರಲೆಂದು ರಾಜ್ಯ ಸರ್ಕಾರಗೂ ಹೈಕೋರ್ಟ್ ನಿರ್ದೇಶನ ಕೊಡ್ತಡು. ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಸಂದಾಯಿನ ಸಾರ್ವಜನಿಕ ಎಡ್ಡೆಪ್ಪದ ಅರ್ಜಿ ಕೋರ್ಟದ ವಿಭಾಗೀಯ ನ್ಯಾಯಪೀಠದ ಎದುರು ಬುಧವಾರ ವಿಚಾರಣೆಗೆ ಬೈದಂಡು. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಕೊರಿಯರೆ ಪಣದ ಕೊರತೆ ಉಂಡು. 14 ಕೋಟಿ ರೂಪಾಯಿನ ಸರ್ಕಾರ ನನಲ ಬಿಡುಗಡೆ ಮಲ್ತದಿಜಿಂದು ಪಾಲಿಕೆ ಪರ ವಕೀಲರ ನ್ಯಾಯಪೀಠಗೂ ತೆರಿಪಾದರು. ಇದಕ್ಕೆ ಎದುರಾದ ಪಾಲಿಕೆದ ಕಟ್ವಣ ಅತ್ತಂಡ ಸ್ಥಿರಾಸ್ತಿ ಮಾರ್ದು ಪರಿಹಾರ ಕೊರ್ಲೆಂದು ನ್ಯಾಯಪೀಠ ಸುರುಕು ಪಂಡಿಡು. ಮಹಾನಗರ ಪಾಲಿಕೆಡು ಕಾಸಿ ಇಜ್ಜಿ ಸರ್ಕಾರಗೂ 14 ಕೋಟಿ ರೂಪಾಯಿ ಬಿಡುಗಡೆ ಮಲ್ಪರ ಇಚ್ಛೆ ಎತ್ತಿನಂಚ ತೋಜುಜಿ ಆಂಡ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಕೊರಡೆ ಅಂಚಾದ ಸ್ಥಿರಾಸ್ತಿನ ಅಡವುದಿದ್ದು ಬ್ಯಾಂಕರ್ದ ಸಾಲಾದ ಪೆರೆ ಬೊಕ್ಕ ಪಾಲಿಕೆ ಒಂಜಿವಾರಡು ಕೊರಿಗೆರೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೂ ನಿರ್ದೇಶನ ಕೊಡ್ತಂಡು. ತಪ್ಪು ಮಲ್ತನಕಲ್ನ ವಿರುದ್ಧ ಕ್ರಮ ದೆತನಂದಿನ ಬಗೆಟ್ ಕಾರಣಗಳನ್ನು ಕೊಡ್ತು ಒಂಜಿವಾರಡು ಪ್ರಮಾಣ ಪತ್ರ ಸಂದಾಯರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಯಂತರಿಗೆ ಹೈಕೋರ್ಟ್ ಸೂಚನೆ ಕೊಡ್ತು ವಿಚಾರಣೆ ದುಂಬು ಪಾಡಿಯರು. ಬೊಂಬೈ ಆಗ್ರಾ ರಾಜಮಾರ್ಗಡು ಒರಡ್ದೊರನೆ ಕಾರಿಗೂ ಸೂಪತದು ಎನ್ಸಿಪಿ ನಾಯಕರು ಸಂಜಯ್ ಶಿಂದೆ ಜೀವ ಕಳೆ ಹೊಂದಿರ. ಮಹಾರಾಷ್ಟ್ರದ ನಾಸಿಕಡು ಶಾರ್ಟ್ ಸರ್ಕ್ಯೂಟ್ ಉಡ್ದವರ ಸೂಪತದು ಕಾರಿಡಿ ಒರಾನೆ ಪೊತ್ತದು. ಮಹಾರಾಷ್ಟ್ರದ ನಾಸಿಕಡು ಬೊಂಬೈ ಆಗ್ರಾ ರಾಜಮಾರ್ಗಡು ಪೋಂದಿತ್ತಿನ ಕಾರ್ ಒಂಜಿ ಶಾರ್ಟ್ ಸರ್ಕ್ಯೂಟ್ ಉಡ್ದವರ ಸೂಪತದು ಒರಡ್ದೊರನೆ ಪೊತ್ತದು. ಕಾರ್ದ ಉಲ ಇತ್ತಿನ ಎನ್ಸಿಪಿ ನಾಯಕರು ಸಂಜಯ್ ಶಿಂದೆ ಪೊತ್ತದು ಜೀವ ಕಳೆಯೊಂದಿರು. ಮುಖ್ಯ ವೈನ್ ಉತ್ಪಾದನಾ ಕೇಂದ್ರ ಆದುಪಿನ ನಾಸಿಕಡು ಶಿಂದೆ ದ್ರಾಕ್ಷಿ ಬೆಳೆಗಾರರು ಆದಿತ್ಯರು 6 ಮಲ್ಲಮಟ್ಟಡು ದ್ರಾಕ್ಷಿ ರಫ್ತು ಮಲ್ಪುನಾರು. ಅರಣ್ಯ ದ್ರಾಕ್ಷಿ ತೋಟಗೂ ಬುಡಿಯರೆ ಕೀಟನಾಶಕ ಮರ್ತಕನೇರೆ ಬುಧವಾರ ಪೋಂದಿಪ್ಪನಗ ಈ ಅವಘಡ ಆತಂಡು. ಕಡ್ವಾ ಸುತ್ತ ಸಂಕದ ಮಿತ್ತ ಕಾರ್ಗು ಸೂಪತ್ತದು. ಕಾರ್ದ ಬಾಕಿಲ್ ಮಾತ ಜಾಮ್ ಆಯ್ನಿಡ್ದವರ ಊರ್ದಕ್ಕಲು ಪಾರ್ ಬತ್ತಂಡಲ ರಕ್ಷಣೆ ಮಲ್ಪರೆ ಸಾಧ್ಯ ಆತಿಜೆ. ಅಗ್ನಿಶಾಮಕ ದಳತಕ್ಕಲು ಕಾರ್ಗ್ ಪತ್ತನ ಸುತೆಕ್ಕರೆ ಮಾತ್ರ ಸಾಧ್ಯ ಆತಂಡು. ಆರೋಗ್ಯ
ಆರೋಗ್ಯಕರ ಮಂಗಳೂರು 5 ಕಿಲೋಮೀಟರ್ ಬಲಿಪದ ಮ್ಯಾರಥಾನ್ ಕುಡ್ಲದ ಮಂಗಳ ಸ್ಟೇಡಿಯಂ ನಡೆತಂಡ ಕೆಎಸ್ಆರ್ಪಿ ಬೆಂಗಳೂರದ ಎಡಿಜಿಪಿ ಅಲೋಕ್ ಕುಮಾರ್ ಮ್ಯಾರಥಾನ್ಗೆ ಚಾಲನೆ ಕೊರಿಯರ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಟ್ಲಮು ಕುಡ್ಲಬೊಕ್ಕ ONGC MRPL ಕುಡ್ಲದ ಒಟ್ಟು ಸೇರಿಗೆಡು ಆರೋಗ್ಯಕರ ಮಂಗಳೂರು 5 ಕಿಲೋಮೀಟರ್ ಬಲಿಪುದ ಮ್ಯಾರಥಾನ್ ಕುಡ್ಲದ ಮಂಗಳ ಸ್ಟೇಡಿಯಂ ಅಟ್ಟಣೆಯಾದಿತ್ತು. ಕೆಎಸ್ಆರ್ಪಿ ಬೆಂಗಳೂರದ ಎಡಿಜಿಪಿ ಅಲೋಕ್ ಕುಮಾರ್ ಮ್ಯಾರಥಾನ್ಗೆ ಚಾಲನೆ ಕೊರಿಯರು. ಮಂಗಳ ಸ್ಟೇಡಿಯಂ ಶುರುವಾದ ಮಣ್ಣಗುಡ್ಡೆ, ಕುದ್ರೋಳಿ, ನ್ಯೂ ಚಿತ್ರ, ಡೊಂಗರಕೇರಿ, ನವಭಾರತ್ ಸರ್ಕಲ್, PVS ಸರ್ಕಲ್, ಎಂಪೈರ್ ಮಾಲ್, ಬಲ್ಲಾಲ್ಬಾಗ್, ಲಾಲ್ಬಾಗ್, ಲೇಡಿ ಹಿಲ್ ವೃತ್ತ ಆದ ಮ್ಯಾರಥಾನ್ ಮಂಗಳ ಕ್ರೀಡಾಂಗಣಡು ಅಕೇರಿಯಾಡ್ ಮೋನೆಗ್ ಮಾಸ್ಕ್ ಪಾಡ್ದು ಸಾಮಾಜಿಕ ಅಂತರ ಕಾತೊಂದು ಮ್ಯಾರಥಾನ್ ನಡತನವು ಇಸೇಸ ಆದಿತ್ತು. ಮತ್ತೆ ಮಹಿಳೆಯರು ಬಹಳ ಹಿಂದೆ ಮ್ಯಾರಥಾನ್ ನಲ್ಲಿ ಯಾರು ಭಾಗವಹಿಸಿದ್ರು ಅವರು ಎಲ್ಲರೂ ಸೇರಿದ್ದಾರೆ. ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ನಾವು ಒಂದು ಡ್ಯೂಟಿ ಮನೆಯಲ್ಲಿ ಇದ್ರೂ ಕೂಡ ನಾವು ಏನಿದೆ ಒಂದು ಸಣ್ಣ ಕಾರ್ಯಕ್ರಮ ನಾವು ಯಶಸ್ವಿ ನಾವು ಮಾಡೋಣ. ನಾನು ಎಲ್ಲರಿಗೆ ಒಂದು ಸುಭಾಷವನ್ನ ಕೊಡುತ್ತಾನೆ. ದೇಶುಡು ಒಟ್ಟು ಎನ್ಮ ಬೀಚ್ಲಿಗ್ ಬ್ಲೂ ಫ್ಲಾಗ್ ಮಾನದಿಗೆ ತಿಕ್ಕದಿದ್ದು ಅವಿಟ್ಟು ಒಂಜಿ ಒಡಿಪು ಜಿಲ್ಲೆದ ಪಡ್ರೇದ್ರಲ್ಲ ಸೇರಿದುಂಡು. ಒಡಿಪು ಜಿಲ್ಲೆದ ತಿರ್ಗಾಟ ಉದ್ಯಮಗೂ ಒಂದೊಂಜಿ ಮಲ್ಲ ಸಂಗತಿ ಆತಂಡ. ಒಡಿಪು ಜಿಲ್ಲೆ ಕುಡೂರ ತಿರ್ಗಾಟ ಉದ್ಯಮಡು ಪುದರು ಪಡೆಯೊಂದುಂಡು. ಪಡುಬಿದ್ರೆ ಬೀಚ್ಗೂ ದೇಶದ ಎನ್ಮ ಬೀಚ್ಲಡು ಒಂಜಿ ಪನ್ಪುನ ಬ್ಲೂ ಫ್ಲಾಗ್ ಮಾನತಿಗೆ ತಿಕ್ಕದಂಡು. ಒಡಿಪು ಜಿಲ್ಲೆ ತಿರ್ಗಾಟದಕ್ಲಿನ ತನ್ನಂಚಿ ಬರ್ಪಾವೊಂದುಂಡು. ಸಾರಗಟ್ಲೆ ಜನ ಮೆಚ್ಚುಗೆದ ತಾಣುಲಿಗೂ ಭೇಟಿ ಕೊರ್ಪೆರು. ಒಡಿಪುಗು ಬತ್ತನಕಲು ಬೀಚ್ಲೆಗ್ ಪೋವಂದೆ ಇಜ್ಜಿ, ಬೀಚ್ಲೆಗ್ ಪೋಂಡ ನನಮಿತ್ತಗ ಪಡುಬಿದ್ರೆ ಬೀಚ್ಗೂ ಪೋವಂದೆ ಉಪ್ಪಾಯರು. ಈ ಬೀಚ್ ಪರಿಸರ ದೋಸ್ತಿಯಾದ ಇತ್ತದ ಮಟ್ಟದ ಸೌಕರ್ಯಗಳನ್ನು ಹೊಂದೊಂದುಂಡು. ಬ್ಲೂ ಫ್ಲಾಗ್ ಮಾನದಿಗೆ ಪಡೆಯಿನ ಎನ್ಮ ಬೀಚ್ಲಡೆ ಒಂಜಿ ಪನ್ಪುನ ಪೆರ್ಮೆಗ್ ಈ ಬೀಚ್ ಸಂದದಂಡು. ಅಂತಾರಾಷ್ಟ್ರೀಯ ಮಟ್ಟದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಪನ್ಪುನ ಸಂಸ್ಥೆ ಬ್ಲೂ ಫ್ಲಾಗ್ ಮಾನದಿಗೆ ಕೊಡ್ತಂಡು. ಒಟ್ಟು 80 ಕೋಟಿ ರೂಪಾಯಿ ಖರ್ಚಿಡು ಪಡುಬಿದ್ರೆ ಬೀಚ್ ಅಭಿವೃದ್ಧಿ ಆತಂಡು. ಮೀಯರ ವ್ಯವಸ್ಥೆ, ದುತ್ತೈತ ಬದಲಾವಣೆಗೆ ಕೋಣೆ, ನೀರು ಶುದ್ಧೀಕರಣ ಘಟಕ, ಪರ್ಪುನ ನೀರದ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ನಿಯಂತ್ರಣ ಕೋಣೆ, ಜೋಕ್ಲಿಗ ಗೊಬ್ಬುನ ಸಾಧನಲು, ಪ್ರಥಮ ಚಿಕಿತ್ಸಾ ಕೋಣೆ ಇಂಚ ಮಾತಾ ವ್ಯವಸ್ಥೆಲ ಮುಲ್ಪ ಆತಂಡು. ನಿರ್ಮಲಗೂ ಹೆಚ್ಚ ಒತ್ತು ಕೊಡ್ತೇರು. 30 ಹೆಚ್ಚು ಜನ ಕೆಲಸ ಮಾಲ್ತೊಂದುಲ್ಲೇರು. ಇಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಬೇಸಲ್ಲಿ ಒಂದು ಚೆನ್ನಾಗಿ ಒಂದು ಬೀಚ್ ಪಕ್ಕದಲ್ಲಿ ಒಂದು ಗ್ರೀನರಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಕ್ಲೆನ್ಲಿನೆಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಮೇಂಟೆನೆನ್ಸ್ ಸದಾಕಾಲ ಹಿಂಗೆ ಇರಲಿ ಅಂತ ನಾನು ಹೇಳ್ತೀನಿ, ವಿಶ್ ಮಾಡ್ತೀನಿ. ಮತ್ತು ಈ ಕಾನ್ಸೆಪ್ಟ್ ಮಾಡಿರೋರು ಮತ್ತು ಈ ಸ್ಟಾಫ್ಸ್ ಎಲ್ರಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಕೊಟ್ಟಿರುವ ನಮ್ಮ ಕರ್ನಾಟಕದ ಬೀಚು ಪಡುಬಿದ್ರಿ. ಸೊ ಒಂದು ನಮ್ಮ ಕರ್ನಾಟಕದ ಜನರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ನಾವು ಎಲ್ಲರೂ ಬಂದು ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಡಿಸ್ಟ್ರೆಸ್ ಮಾಡ್ಕೊಂಡು ಹೋಗೋ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡೆನ್ಮಾರ್ಕ್ ಪರಿಸರ ಶಿಕ್ಷಣ ಪ್ರತಿಷ್ಠಾನ ಪರಿಶೀಲನೆ ಮಲ್ತಿಬೊಕ್ಕ ಬ್ಲೂ ಫ್ಲಾಗ್ ಮಾನತಿಗೆ ಕೊಡ್ತೇರು. ಅಂತಾರಾಷ್ಟ್ರೀಯ ಮಾನತಿಗೆ ಆಯ್ನಿಡ್ತಾವರ ದೇಶ ಪಿದೈ ದೇಶಲಿಡ್ದು ತಿರ್ಗಾಟಕ್ಕೂ ಜನ ಬರಿಗೆರ ಉಲ್ಲೇರು. ತಿರ್ಗಾಟಕ್ಕೂ ಬತ್ತಿನ ದಿವ್ಯ ದಾದಪನ್ ಪೆರುಕೆಲ್ನೆ. ಬರ್ನಾಗ ಪಂಡೇರು ನೆಟ್ಟೆ ಪಾರ್ಕ್ ಉಂಡು. ಒಂದು ಪಾರ್ಕ್ಲ ಮಸ್ತ್ ಎಡ್ಡುಂಡು. ಮುಲ್ಪ ಸ್ಟಾಫ್ ನಕುಲು ಅಲ್ಪ ಅಲ್ಪ ಒಲ್ಲೇರು. ಅಕುಲು ಸೋಷಿಯಲ್ ಡಿಸ್ಟೆನ್ಸ್ ಇಪ್ಪುಲೆಕ್ಕ ನಮಕ್ ಸುರುಕೆ ಪಂತೇರು. ಅಯ್ ಬೊಕ್ಕ ಕ್ಲೀನ್ನೆಸ್ ಬಾರಿ ಶೋಕುಂಡು. ನೆಟ್ಟೆ ಪ್ರೇಕ್ಷಕರ ತೂಪಿನಂಚಿನ ಪ್ಲೇಸ್. ಪಡುಬಿದ್ರೆ ಬೀಚ್ ಇಡೀ ರಾಜ್ಯಕ್ಕೆ ಪೆರ್ಮೆದ ಸಂಗತಿ. ಈ ಬೀಚ್ ಅಭಿವೃದ್ಧಿ ಆಯ್ನಂಚಿನೆ ಕರಾವಳಿದ ಮಾತಾ ಬೀಚ್ ಬುಳಚಿಲ ಆವಡು. ತಿರ್ಗಾಟದಕ್ಕಲು ಮೆಚ್ಚುನಂಚಿನ ತಾಣಲು ಆವಡಾತಂಡು. ಉತ್ತರ
ಪ್ರದೇಶದ ಹತ್ರಾಸಿಡು ನಡತದಿನ ಅತ್ಯಾಚಾರ ಬೊಕ್ಕ ಕೆರ್ನ ಕೇಸಿಡು ಯೋಗಿ ಸರ್ಕಾರ ಅಧಿಕಾರ ದುರುಪಯೋಗ ಮಲ್ತೊಂದುಂಡು. ಸಿಎಫ್ಐ ಸಂಘಟನೆ ಕಾರ್ಯಕರ್ತರನ್ನ ಬಂಧನ ಮಲ್ತೊಂದುಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ದೂರ್ದುಂಡು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರು ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಗೋಷ್ಠಿ ಪಾತಿರ್ದ ಹತ್ರಾಸಿಡು ನಡತಿನ ಅತ್ಯಾಚಾರ ಕೆರ್ನ ಕೇಸಿಡು ಅಧಿಕಾರ ದುರುಪಯೋಗ ಮಲ್ತನ್ನ ಯೋಗಿ ಸರ್ಕಾರ ಪೊಲೀಸರಿನ ಮೂಲಕ ವಿದ್ಯಾರ್ಥಿಲು ಬೊಕ್ಕ ಪತ್ರಕರ್ತರೇನು ಭಯೋತ್ಪಾದಕರ್ನಂಚ ಮಲ್ತೊಂದುಲ್ಲೆರ. ಅತಿಕುರ್ ರೆಹಮಾನ್, ಮಸೂದ್ ಖಾನ್ ಬೊಕ್ಕ ಪತ್ರಕರ್ತರು ಸಿದ್ದಿಕ್ ಕಪ್ಪನ್ ಸಂತ್ರಸ್ತರ ಕುಟುಂಬಗೂ ಸಮಾಧಾನ ಪನ್ನಿಯರ ಪೋಯಿನ ಪೊರ್ತುಡು ಉತ್ತರ ಪ್ರದೇಶದ ಪೊಲೀಸರು ಅಕ್ಲೇನ ಬಂಧನ ಮಲ್ತದೆರ. ಅಕ್ಲೇನ ಕೂಡ್ಲೆ ಬಂಧನೊಡ್ದು ಬಿಡುಗಡೆ ಮಲ್ಪುಡು ಒತ್ತಾಯ ಮಲ್ತೆರ. ಇರ್ಷಾದ್ ಕಾವು, ಫಯಾಜ್, ಅಶ್ವಂತ್ ಸಾದಿಕ್, ಅಲ್ತಾಫ್ ಹೊಸಪೇಟೆ ಸುದ್ದಿಗೋಷ್ಠಿಡಿದ್ದರ. ಸಂತ್ರಸ್ತೆಯ ಕುಟುಂಬಕ್ಕೆ ಭೇಟಿ ನೀಡಲು ಹೋದಂಥ ಸಂದರ್ಭದಲ್ಲಿ ಮಥುರಾ ಟೋಲ್ಗೇಟ್ನಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯದರ್ಶಿ, ದೆಹಲಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಕರ್ತ, ದೆಹಲಿಯ ಫ್ರೀಲಾನ್ಸ್ ಪತ್ರಕರ್ತನನ್ನು ಅರೆಸ್ಟ್ ಮಾಡಿ ಅಲ್ಲಿರುವಂಥ ಪೊಲೀಸರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನು ಈ ಕೇಸ್ನಲ್ಲಿ ಸಿಲುಕಿಸಬೇಕು, ಅಲ್ಲಿನ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾಯಕರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಬಹುಶಃ ದೇಶದಲ್ಲಿ ಅತ್ಯಂತ ಕರಾಳ ಕಾನೂನಾದಂಥ UAPಯನ್ನು ಕೂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾಯಕರ ಮೇಲೆ ದಾಖಲಿಸುತ್ತಾರೆ. ಬಹುಶಃ UPಯಲ್ಲಿ ಇವತ್ತು ಗೂಂಡಾರಾಜ್ಯ ನಡೀತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕೆಂತ ಹೇಳಿದರೆ UPಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಧಿಕಾರದ ನಂತರ ಹಲವಾರು ರೇಪ್ ಪ್ರಕರಣಗಳಾಗಿರ್ಬೋದು, ಗೂಂಡಾ ಪ್ರಕರಣಗಳಾಗಿರ್ಬೋದು, ಹಲ್ಲೆ ಪ್ರಕರಣಗಳಾಗಿರ್ಬೋದು, ಇಂತಹ ಕ್ರಿಮಿನಲ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ದೇಶವು ಇದರ ವಿರುದ್ಧ ಧ್ವನಿ ಎತ್ತಾ ಇರುವಂಥ ಸಂದರ್ಭದಲ್ಲಿ UPಯಲ್ಲಿ ಆದಿತ್ಯನಾಥ್ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸರ್ಕಾರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಅಮಾಯಕರನ್ನು ಇವತ್ತು ಸಿಲುಕಿಸ್ತಾ ಇದ್ದಾರೆ. ಬಹುಶಃ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಅಮಾಯಕರ ಮನೆಗೆ, ಸಂತ್ರಸ್ತರ ಮನೆಗೆ ಭೇಟಿ ನೀಡುವುದೇ ಒಂದು ಕ್ರೈಮ್ ಅಥವಾ ಅಲ್ಲಿಗೆ ಭೇಟಿ ನೀಡುವುದೇ ಒಂದು ದೊಡ್ಡ ಅಪರಾಧ ಅಂತ ಹೇಳುವಂಥ ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಬಂದಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವ ಮಾನ್ಯತೆಯಲ್ಲಿ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ದೊಡ್ಡ ದುರದೃಷ್ಟಕರ. ಸೊ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಆಗ್ರಹಿಸ್ತಿರೋದೇನು ಅಂತ ಹೇಳಿದರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರ ಮೇಲಿನಂಥ ಎಲ್ಲ ಪ್ರಕರಣಗಳನ್ನು ಕೂಡ ಹಿಂತೆಗೆಯಬೇಕು. ಅದೇ ರೀತಿ ಅಲ್ಲಿರುವಂಥ ಅಮಾಯಕ ಸಂತ್ರಸ್ತೆ ಅಥವಾ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಮೂಲಕ ಆಗ್ರಹಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬೆಂಗಳೂರು ಕಂದಾಯ ಮಂತ್ರಿಯರನ್ನು ಭೇಟಿ ಮಲ್ತದು ಮುಲ್ಪದ ಸಮಸ್ಯೆಲಿನ ಬಗ್ಗೆಟ್ಟು ಚರ್ಚೆ ಮಲ್ತೆರ. ಕರಾವಳಿದ ಶಾಸಕರು ಒಟ್ಟಿಗಿದ್ದರ. ದಕ್ಷಿಣ ಕನ್ನಡ ಜಿಲ್ಲೆದ ಕುಮ್ಕಿ, ಕಾಣೆಬಾಣೆ ಬೊಕ್ಕ ಮೂಲಗೇಣಿ ಜಾಗೆಲಿನ ಬಗ್ಗೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತೆಡ್ ಶಾಸಕರನ ಕೂಟ ಬೆಂಗಳೂರು ಕಂದಾಯ ಮಂತ್ರಿ ಆರ್ ಅಶೋಕರನ್ನು ಭೇಟಿ ಮಲ್ತದು ಚರ್ಚೆ ನಡಪಾಯಿರ. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ದುಂಬಾಳ್ತೆಡ್ ಮಂತ್ರಿಯರು ಇತದು ಅಧಿಕಾರಿಯಲಿನ ಒಟ್ಟಿಗೆ ಜಿಲ್ಲೆದ ಮಾತಾ ಶಾಸಕರು ಸಭೆ ನಡಪವನ ಬಗ್ಗೆಟ್ಟು ತೀರ್ಮಾನ ಮಲ್ತೆರ. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಶಾಸಕರೈನ ಅಂಗಾರ, ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಸಂಜೀವ ಮಟ್ಟಂದೂರು, ರಾಜೇಶ್ ನಾಯ್ಕ್ ಒಟ್ಟಿಗಿತ್ತೆರ. ಮಿಥುನ್ ರೈ ಜೋಗಿ ಸಮಾಜಗೂ ಕುಚ್ಚನೆ ಮಲ್ಪುನಂಚಿನ ಪಾತೆರ ಒವೆಲ್ಲ ಪಂತಜೆರ. ಜೋಗಿ ಸಮುದಾಯದ ಗುರ್ಕಾರ್ಯರು ರಾಜಕೀಯ ಮಲ್ಪನ ಬುಡಡಂದು ಪಂಡಿನ ಮಾಜಿ ಮೇಯರ್ ಹರಿನಾಥ್ ಜೋಗಿ ಸಮುದಾಯಗೂ ದೌರ್ಜನ್ಯ ಆನಗ ಓಲಿತ್ತರಂದು ಕೇಂದ್ರ. ಯೋಗಿ ಆದಿತ್ಯನಾಥಿರ್ನ ಬಗೆಟ್ಟು ಮಿಥುನ್ ರೈ ಪಂಡಿನ ಪಾತೆರೋಗೂ ವಿರೋಧ ಮಲ್ತಿನ ಜೋಗಿ ಸಮಾಜದ ಗುರ್ಕಾರ್ಯರು ದಾಲ ಗೊತ್ತಿಜ್ಜಂದೆ ಓದಂಟು ಸೃಷ್ಟಿ ಮಲ್ತೊಂದುಲ್ಲೆರೆಂದು ಜೋಗಿ ಸಮಾಜದ ನಾಯಕಿಯರು ಮಾಜಿ ಮೇಯರ್ ಹರಿನಾಥ್ ದೂರ್ದೆರ. ಮಿಥುನ್ ರೈ ಜೋಗಿ ಸಮಾಜಗೂ ಸಂಬಂಧಪಟ್ಟದು ದಾಲಾ ಪಂತಜೆರ. ಬಿಜೆಪಿ ದಕ್ಕಲು ಓದಂಟ ಸೃಷ್ಟಿ ಮಲ್ತೊಂದುಲ್ಲೆರ. ಎಂಕ್ಲೆನ ಸಮಾಜದಕ್ಕಲು ಈ ದುಂಬು ಓಡೆಬೋದಿತ್ತೆರ. ಸರ್ಕಿಟ್ ಹೌಸ್, KPT ಇಂಚ ಕೆಲವು ಜಾಗೆಲು ಜೋಗಿ ಜ್ವಾಲನಾಥ ವೃತ್ತ ಇಂಚ ಇತ್ತರ. ಅಂಡ ಬಿಜೆಪಿ ದಕ್ಕಲು ಆ ಪುದರ್ದಿಯರ ವಿರೋಧ ಮಲ್ತೆರ. ಬೋರ್ಡುನು ದೆತ್ತದಕದೆರ. ಆನಿ ಈ ನಾಥ ಪಂಥದ ಗುರ್ಕಾರ್ಯರು ಓಡೆಬೋದಿತ್ತೆರೆಂದು ಹರಿನಾಥ್ ಕೇಂಡೆರ. ಮಾಡಿಡ ಒರ್ತಿನ ಅತ್ಯಾಚಾರ ಮಲ್ತದ ಕಿರಿಯರ ಅಪಗ ಮುಲ್ಪದ ಸ್ವಯಂ ಘೋಷಣೆ ಮಲ್ತೊನ್ನ ಜೋಗಿ ಮಟ್ಟದ ಗುರ್ಕಾರ್ಯರು ಓಡೆಬೋದಿತ್ತೆರ. ಬೆಳ್ಳಿರಿಡು ಒರ್ತಿ ಪೊಂಜೋನ ಅತ್ಯಾಚಾರ ಮಲ್ತದ ಕೇರ್ತೆರ ಅಪಗ ಮುಕುಲು ದಾಯ ಪಾತೆರ್ದು ಜೆರುಂದು ಕೇಂಡಿನ ಹರಿನಾಥ್ ಜೋಗಿ ಸಮುದಾಯ ಸುಧಾರಕರ ಸಂಘದ ಗುರ್ಕಾರ್ಯರು ಕಿರಣ್ ಜೋಗಿ ಎನ್ನ ಒಟ್ಟುಗೂ ಮಾಧ್ಯಮದ ಎದುರು ಬರಡು ತಾನು ಚರ್ಚೆ ಮಲ್ಪು ಎಂದು ಸವಾಲ್ ಪಾಡಿಯರ. ಜ್ವಾಲಾನಾಥರ ಒಂದು ಹೆಸರನ್ನು ಇಡ್ಲಿಕ್ಕೆ ನಾವು ಕೌನ್ಸಿಲ್ನಲ್ಲಿ ರೆಸೊಲ್ಯೂಷನ್ ಮಾಡಿದ್ದೆವು. ಅಲ್ಲಿ ಒಂದು ಬೋರ್ಡ್ ಇತ್ತು ಸರ್ಕಲ್ನಲ್ಲಿ, ಜ್ವಾಲಾನಾಥ ವೃತ್ತ ಅಂತ. ಇದೇ BJP ಅವರು ಬಂದು ಅದನ್ನು ತೆಗೆದು ಬಿಸಾಡಿ ಕೌನ್ಸಿಲ್ನಲ್ಲಿ ಬಹಳಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಆ ವೃತ್ತ ಸ್ಥಾಪಿಸಲಿಕ್ಕೆ ಆಗೋದಿಲ್ಲ, ನಾವು ಬೇರೆ ವೃತ್ತ ಮಾಡ್ತೇವೆ, ಬೇರೆ ದೇವರ ಹೆಸರನ್ನು ಇಡ್ತೇವೆ ಅಂತೇಳಿ ಸ್ಥಳೀಯ ಕಾರ್ಪೊರೇಟ್ಗಳು, ನಮ್ಗೆ ಗೊತ್ತಿದೆ, ಅದು ಪೇಪರ್ ಇದೆ ನಮ್ಮ ಹತ್ರ ಎಲ್ಲ, ದೊಡ್ಡ ವಿಷಯವಾಗಿದೆ. ಆ ಸಮಯದಲ್ಲಿ ಆ ಬೋರ್ಡನ್ನು ತೆಗೆದು ಬಿಸಾಡಿದ್ದಾರೆ. ಆಗ ಈ ನಾಥ್ ಪಂಥದ ಈ ಸಂಘದ ಅಧ್ಯಕ್ಷರು ಎಲ್ಲಿದ್ದರು?
ಈ ಜೋಗಿ ಸಮಾಜದ ಅಧ್ಯಕ್ಷರು ಈ ಸ್ವಯಂ ಘೋಷಿತ ಏನು ಅವರು ಇಲೆಕ್ಷನ್ ಮಾಡಿದೇನೋ ಅದು ಕರೆಕ್ಟಾಗಿ ಆಗಿಲ್ಲ, ಇಲ್ಲಿಂದ ಬಸ್ನಲ್ಲಿ ಜನಗಳನ್ನು ಹಿಡ್ಕೊಂಡು ಬಂದು ವೋಟ್ ಮಾಡಿಕೊಂಡು ಅವರು ಆಯ್ಕೆ ಆಗಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ. ಮೊನ್ನೆ ಒಂದು ಹೆಂಗಸಿನ ದರೋಡೆಯಾಗಿ ಮಾಡಿರಾಯ್ತು, ಬಹುಶಃ ಕಣದೂರು ಇಲ್ಲಿ ನಮ್ಮ ದೇರಳಘಟ್ಟ ಆ ಸೈಡ್ ರಾತ್ರಿ ಹೊತ್ತಿನಲ್ಲಿ ಒಂದೇ ಹೆಂಗಸಿರುವಾಗ ಪೋಪಾಡಿಕಲ್ಲು ಆಗ ಮಾತಾಡಲಿಲ್ಲ ಇವರು. ರಾಜಮಾರ್ಗದ ಅಭಿವೃದ್ಧಿಯಿಂದ ಟೋಲ್ಗೇಟ್ ಮಲ್ತದ ರಾಜಮಾರ್ಗ ಪ್ರಾಧಿಕಾರ ಗಾಡಿಲಿಡ್ದು ಕೋಟಿಗಟ್ಲೆ ಸುಂಕ ವಸೂಲು ಮಲ್ಪುಂಡು ಅಂಡ ಹಾಳಾಯಿನ ಮಾರ್ಗಲಿನ ರಿಪೇರಿ ಮಲ್ಪರೆ ತೀರುಜೆ ಕುಡ್ಲ ಪಂಪ್ವೆಲ್ ಮೇಲ್ಸಂಕದ ಕೆಲಸದಂಚನೆ ಕುಂದಾಪುರ ಮೇಲ್ಸಂಕದ ಕಾಮಗಾರಿಲ ಇತಿಹಾಸ ಮಲ್ಪುನ ಲಕ್ಷಣ ತೋಜೊಂದುಂಡು. ಒಂದು ಕುಂದಾಪುರ ಮೇಲ್ಸಂಕದ ಅಭಿವೃದ್ಧಿ ಕೆಲಸ ಈ ಬುಳಚಿಲ ಕಾರ್ಯಗೂ 10 ವರ್ಷ ಆವೊಂದುಂಡು 10 ವರ್ಷ ದುಂಬು ಕಾಮಗಾರಿಗೂ ಚಾಲನೆ ಕೊಡ್ತುಂಡು ಅಂಡ ಕಾಮಗಾರಿ ಬಾರಿ ಜೇಂಕೊಂದುಂಡು ಏಪಂಡಲವರ 4 ಜನನು ಪತೊಂದು ಕೆಲಸ ನಡಪಾವೇರು ಅವು ಏಪ ಮುಗಿಯುಂಡ ದೇವರಿಗೆ ಗೊತ್ತು. ಕಾಮಗಾರಿ ಶುರು ಮಲ್ಪಂದಿನೇ ಡಿಸೆಂಬರ್ ಮುಗಿಪ್ಪು ಅಂದು ನವಯುಗ ಕಂಪನಿ ಅಧಿಕಾರಿಗಳು ಜನಕ್ಲಿಗೂ ಮಂಗೆ ಮಲ್ತೊಂದುಲ್ಲೆರು. ಒಡಿಪುದ ಸಂಸದರು ಏಪಾಂಡಲವರ ಸುದ್ದಿಕೂಟ ನಡಪಾದ ಹಿಂದುತ್ವದ ಭಾಷಣ ಮಲ್ತು ಪೋಪೆರು ಅಂಡ ಬುಳಚಿಲು ಕಾರ್ಯದ ಬಗೆಟ್ ಸುದ್ದಿ ದೆಪ್ಪುಜರು. ಶಾಸಕರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಈ ಬಗೆಟ್ ಮನಿ ಪೂಜರು. ಒಡಿಪು ಜಿಲ್ಲೆಡು 5 ಬಿಜೆಪಿ ಜನಪ್ರತಿನಿಧುలు ಉಲ್ಲೆರು. ಮಾತಿರ್ಲ ಒಗ್ಗಟ್ಟು ಒತ್ತಡ ಪಾಡಿಯರಂಡ ಕಾಮಗಾರಿ ಮುಗಿಪುನ ಮಲ್ಲ ಇಸೆಯಾತ್ ಅಂಡ ಮೊಕ್ಲಿಡ ಇಚ್ಛಾಶಕ್ತಿ ಇಚ್ಚಿ ತನ್ಕುಲ ನವ್ವೆ ಊರದ ಸಮಸ್ಯೆ ಆದಿತ್ತಂಡಲ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಒಡಿಪುದ ಪ್ರತಾಪ್ ಚಂದ್ರ ಶೆಟ್ಟಿ ಗುಮನ ಕೊರೊಂದಿಜ್ಜರು. ಓಟು ಪುನ್ನಗ ಇಲ್ಲ ಬಾಕಿಲುಗ ಬರ್ಪಿರು ಅಭಿವೃದ್ಧಿ ಕಾರ್ಯ ಮೊಕ್ಲಿಗ ದಾಯ ಬುರ್ಚಿಂದು ಜನಕುಲು ಪ್ರಶ್ನೆ ಪಾಡಂತುಳ್ಳರು. ಜನರಿಗೆ ಹೋಗಲಿಕ್ಕೆ ಮಾಡಲಿಕ್ಕೆ ಎಲ್ಲ ತುಂಬ ರಗಡಾಗ್ತಾ ಉಂಟು. ಹಾಗೆ ಫ್ಲೈಓವರ್ ಸ್ಯಾಂಕ್ಷನ್ ಆಗಿ ಇನ್ನಷ್ಟು ಡಿಲೇ ಆಗ್ತಾ ಇದೆ. ಬಿಕಾಸ್ ಆಫ್ ಕೊರೋನಾ ಆಗಿರ್ಬೋದು. ಆದರೂ ಕೂಡ ಅದೊಂದು ಆದಷ್ಟು ಬೇಗ ಮಾಡಿ ಸರ್ಕಾರದವರು ಗಮನ ಹರಿಸಿ ಅದನ್ನು ಬೇಗ ಮುಗಿಸ್ಬೇಕು. 4 ವರ್ಷ 5 ವರ್ಷ ಆಯಿತು. ಸಿಕ್ಕಾಪಟ್ಟೆ ಉಪದ್ರ, ಡೈಲಿ ಟ್ರಾಫಿಕ್ ಬ್ಲಾಕ್, ಮಳೆ ಬಂದರೆ ರೋಡ್ ಎಲ್ಲ ಹಾಳು, ನಮ್ಮದು ಗಾಡಿ ಮೇಂಟೆನೆನ್ಸ್ ಎಲ್ಲ ತುಂಬ ಕಷ್ಟ. ಒಂದು ವರ್ಷದಲ್ಲ ಆಗುತ್ತೆ. ಅದು ಬೆಂಗಳೂರಲ್ಲೆಲ್ಲ 1 ವರ್ಷದೊಳಗೆ ಆಗ್ತಾ ಉಂಟು. 6 ತಿಂಗಳೆಲ್ಲ ಆಗ್ತಾ ಉಂಟು. ಇಲ್ಲಿ ಮಾತ್ರ ಹೇಗೆ 10 ವರ್ಷ ಆಗ್ತಾ ಉಂಟು. ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನು ಕೆತ್ತನೆ ಕೆಲಸ ಮಾಡ್ತಿದ್ರ ಏನೋ ಗೊತ್ತಿಲ್ಲ ಮಾರ್ರೆ. ಇರುವ 2013 ಜಗನ್ಮೋಹನ್ ರೆಡ್ಡಿ ಸೋನಿಯಾ ಗಾಂಧಿ ವಿರುದ್ಧ ಪಾತೆರ್ದು 5 ಪಕ್ಕ ಐಟಿ ದಾಳಿಯಾದ ರೆಡ್ಡಿನ ಮಾತಾ ಖಾತೆಯನ್ನು ಸೀಸ್ ಮಲ್ತದಿತ್ತೇರು. ಆ ಪೆಟ್ಟಿಡ್ದು ನವಯುಗ ಮಿತ್ತು ಪೂರ್ತಿಚಿ ಆನೆ ಒಂದು ದಿನ ಅಭಿವೃದ್ಧಿ ಕಾಮಗಾರಿ ನನ್ನಲ ಮುಗಿದಿಜಿ. ಒಂದು ಕಡೆಯಲ್ಲಿ ಸರ್ಕಾರದವರು ಕೂಡ ಬಂದು ನೋಡ್ತಾರೆ ಹೋಗ್ತಾರೆ. ಇದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 2-3 ಸಲ ಬಂದರು. ಅದೇ ನಮ್ಮ ರೋಡ್, ಅದೇ ಕೋಡಿ ರೋಡು, ಕುಂದಾಪುರ ಕೋಡಿ ರೋಡ್, ಅದರಲ್ಲಿ ನೀರು ನಿಲ್ಲುವುದಂತೂ 100% ಗ್ಯಾರಂಟಿ. ಅದು ಏನು ಇದು ಮಾಡ್ರು ಇಷ್ಟುವರೆಗೆ ಆ ನೀರು ಹೋಗುವುದಂತ ದಾರಿ ಮಾಡಿ ಕೊಟ್ಟಿಲ್ಲ. ಇಷ್ಟೊಂದು ಸರ್ಕಾರದವರು ಹೇಳ್ತಾ ಇದ್ದಾರೆ ವಿನಃ ಅದಂತಲ್ಲ, ಯಾವುದೇ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಅದು ಜನಗಳಿಗೆ ಏನಂತ ಹೇಳಿ ನಾವು ಮಾಡಿಕೊಂಡು ಹೇಳಿ ಜನಗಳನ್ನು ವಿಶ್ವಾಸವನ್ನು ಹಾಳು ಮಾಡ್ತಾ ಇದ್ದಾರೆ ಅವರು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಬ್ಬರು ಒಳ್ಳೆ ಸಂಸದೆ ಶೋಭಾ ಕರಂದ್ಲಾಜೆ ಅಂತ ಇದ್ದಾರೆ. ಅವರು ಓಟ್ಗೆ ಹೇಳಲಿಕ್ಕೆ ಮಾತ್ರ ಅಷ್ಟೇ, ಮತ್ತು ಅವರು ಇಲ್ಲಿ ಉಡುಪಿಯಲ್ಲಿ ಇರೋದಿಲ್ಲ, ಎಲ್ಲ ಹೋಗಿ ಕೂತ್ಕೊಳ್ತಾರೆ. ಈಗ ಇಲ್ಲ, ಇನ್ನೂ ಆಗ್ತಾ ಉಂಟು. ಇನ್ನೂ ಎಷ್ಟು ವರ್ಷ ಆಗ್ತಿದೆ ಗೊತ್ತಿಲ್ಲ. ತುಂಬ ಕುಂದಾಪುರದಲ್ಲಿ ಅಂಥ ಸಂದರ್ಭ, ಕುಂದಾಪುರದಲ್ಲಿ ಭಾರಿ ಕಷ್ಟದಲ್ಲಿ ಜನಸಂದಣಿಯರು ಅವರು ಸಾಗೋದು ಮತ್ತು ಅವ್ರ ವಹಿವಾಟಕ್ಕೆ ಪ್ರತಿಯೊಂದಕ್ಕೂ ಕಷ್ಟ ಉಂಟು. ಒಟ್ಟು 75 ಕಿಲೋಮೀಟರ್ ರಾಜಮಾರ್ಗನು 4 ಸಾಲಿಗೂ ಅಭಿವೃದ್ಧಿ ಮಲ್ಪರೆ ನವಯುಗ ಕಂಪನಿಗೂ ಟೆಂಡರ್ ಕೊಡ್ದಿತ್ತದು. ಸುರುತ್ತ ಹಂತಡು 674 ಕೋಟಿ ರೂಪಾಯಿ ಇತ್ತಿನ ಕಾಮಗಾರಿ ಇತ್ತೆ ಮಲ್ಲ ಆತಂಡು ಅವಿತ ಒಟ್ಟು ಬಿಲೆನು ಗುಟ್ಟು ಬುಡಿಯರೆ ನವಯುಗ ಅಧಿಕಾರಿಗಳು ತಯಾರಿಚ್ಚರು. ಟೋಲ್ ವಸೂಲು ಮಲ್ಪುರು ಆಂಡ ಅಭಿವೃದ್ಧಿ ಕೆಲಸ ಮಲ್ಪುಚರು. ಹಾಳಾಯಿನ ಮಾರ್ಗ ರಿಪೇರಿ ಮಲ್ಪುಚರಿಂದು ಊರ್ದಕುಲು ಏವ್ರತೋ ಚಾದೇರು. ವಿನೋದ್ ಕುಲಾಲ್ ವರ್ಕಾಡಿ ಬರೆತಿನ ಪೂಪಾಡುವೆ ಬಾಬಾ ಇರೆನ ಪಾದುಗೆ ಶ್ರೀ ಸಾಯಿಬಾಬಿರ್ನ ಭಕ್ತಿದ ಸುಗಿಪೂಪದ ಗುರುವಾರ ಕುಡ್ಲದ ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರೋಡು ನಡೆತಂಡ. ಸಂಗೀತ ನಿರ್ದೇಶಕರು ಮಣಿಕಾಂತ್ ಕದ್ರಿ, ಸಿನಿಮಾ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ಬೈಲ್, ಸಾಯಿಬಾಬಾ ಮಂದಿರದ ಗುರ್ಕರರು ವಿಶ್ವಾಸ್ ಕುಮಾರ್ ದಾಸ್ ಪಾಲ್ಗೊಳ್ಳಿರ. ವಿನೋದ್ ಕುಲಾಲ್ ವರ್ಕಾಡಿ ಪದ ಬರೆದ ನಿರ್ದೇಶನ ಮಲ್ತನ ಪೂಪಾಡುವೆ ಬಾಬಾ ಇರಿನ ಪಾದುಗೆ ಶ್ರೀ ಸಾಯಿಬಾಬಿರನ ಭಕ್ತಿದ ಸುಗಿಪೂಪದ ಗುರುವಾರ ಕುಡ್ಲದ ಒರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಬುಡುಕಡೆಯಾಂಡು.
ಪುದರುಪೋಯಿ ಸಂಗೀತ ನಿರ್ದೇಶಕರು ಮಣಿಕಾಂತ್ ಕದ್ರಿ, ತುಳು ನಾಟಕ ಬೊಕ್ಕ ಸಿನಿಮಾ ನಿರ್ದೇಶಕರು ವಿಜಯ್ ಕುಮಾರ್ ಕೋಡ್ಯಲ್ಬೈಲ್, ಶಿರಡಿ ಸಾಯಿಬಾಬಾ ಮಂದಿರದ ಗುರ್ಕಾರರು ವಿಶ್ವಾಸ್ ಕುಮಾರ್ ದಾಸ್ ಇತ್ತದು ಪೂಪಾಡುವೆ ಬಾಬಾ ಇರಿನ ಪಾದಕ್ಕೆ ಪನ್ಪುನ ಭಕ್ತಿ ದಪ್ಪದ ಬುಡುಗಡೆಯಾಂಡು. ನಿರ್ಮಾಪಕರು ರಾಜೇಶ್ ಕುಡ್ಲಾ, ವಿನೋದ್ ಕುಲಾಲ್ ವರ್ಕಾಡಿ, ಪದಪಂತನ ಪ್ರಕೃತಿ ಮಂಜೇಶ್ವರ, ಪುರುಷೋತ್ತಮ ಮಂಜೇಶ್ವರ, ತಾರನಾಥ ದೈ ಮನೋಜ್ ಕುಲಾಲ್ ಜಲ್ಲಿಗುಡ್ಡೆ, ಶ್ರೀ ಪವನ್ ಅಂಜರೆ ಮಂಜೇಶ್ವರ, ಚೇತನ್ ಕುಲಾಲ್ ಜಲ್ಲಿಗುಡ್ಡೆ, ಮಹಿ ಪೂಜಾರಿ ಕಡಂಬಾರು ನಿರ್ಮಾಪಕರ ಅದುರುಳೆರು. ಯೂಟ್ಯೂಬ್ಡು ಸೈನಿ ಕ್ರಿಯೇಷನ್ ಚಾನೆಲ್ಡ್ ಈ ಪದನು ಮಾತೆರ್ಲ ತೂವಲಿಂದು ಪ್ರಕಟಣೆಡು ಕೇಂಡೊಂದೆರು. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲೋ ಕರಾವಳಿಗೂ ಬೇತೆನೆ ಪೊಯ್ಯ ನೀತಿ ಜಾರಿ ಮಲ್ಪುಡು. ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತೆಡು ಮುಖ್ಯಮಂತ್ರಿಲಿಗೆ ಭಿನ್ನೋಯ್ತೊನ್ನ ಕರಾವಳಿ ಶಾಸಕರನ ಕೂಟ. ಕುಡ್ಲಾ ಮಹಾನಗರ ಪಾಲಿಕೆದ ಸ್ಥಿರಾಸ್ತಿನ ಅಡವುದಿದ್ದು ಪಚ್ಚನಾಡಿ ಮಂದಾರ ಸಂತ್ರಸ್ತರಿಗೂ ಪರಿಹಾರ ಒದಗಾಯರೆ ರಾಜ್ಯ ಸರ್ಕಾರಗೂ ಹೈಕೋರ್ಟ್ ನಿರ್ದೇಶನ. ಕುಡ್ಲಡು ಆರೋಗ್ಯಕರ ಮಂಗಳೂರು 5 ಕಿಲೋಮೀಟರ್ ಮ್ಯಾರಥಾನ್ ಉದ್ದೀಪನ. ದೇಶದ ಎನ್ಮ ಬೀಚ್ಲೆಡು ಒಂಜಿ ಪಡ್ರೆದ್ರದ ಬೀಚ್ ಅಂತಾರಾಷ್ಟ್ರೀಯ ಸಂಸ್ಥೆಯದ್ದು ಬ್ಲೂ ಫ್ಲಾಗ್ ಮಾನಾದಿಗೆ ಹೊಡಿಪು ತಿರ್ಗಾಟ ಉದ್ಯಮಗೂ ಒಂಜಿ ಮಲ್ಲ ಕೊಡುಗೆ. ಎಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.